ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸೊ ಪ್ರತಿನಿತ್ಯವೂ ರುಚಿಕರವಾದಂಥ ಖಾದ್ಯಗಳು ನಮ್ಮ ಅಡುಗೆ ಮನೆಯಲ್ಲಿ ಅದರ ಘಮ ಹೊರಹೊಮ್ಮುತ್ತೆ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ಕಡಾಖಂಡಿತವಾಗಿ ಒಳ್ಳೆ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಗೀತಾ ಅವರು ಇದರಲ್ಲಿ ಎತ್ತಿದ ಕೈ. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೇಡಮ್, ಯಾವಾಗಲೂ ಬರುವಾಗ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀರಾ. ಅದು ಹೇಳ್ಕೊಡುವ ರೀತಿ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನೀವು ಟೀಚಿಂಗಲ್ಲಿ ಒಂದೊಂದೇ ಪ್ರೋಸೆಸ್ಸಲ್ಲಿ ನೀವು ಹೇಳ್ಕೊಡ್ತೀರೋ ಹಾಗೆ ಇದು ಕೂಡ ಅಡುಗೆಯನ್ನು ಕೂಡ ಅದೇ ರೀತಿಯಾಗಿ ಹೇಳ್ಕೊಡ್ತೀರಿ. ಅದು ತುಂಬ ಖುಷಿ ಅನಿಸುತ್ತೆ. ಸೊ ಇವತ್ತು ಯಾವ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಿದ್ದೀರಿ? ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದೇನೆ. ಸರಿ, ಈಗ ನಮಗೆ ಹೋಳಿಗೆ ಹೇಗೆ ತಯಾರಿಸೋದು ಹೇಳ್ಕೊಡ್ತಾ ಇದ್ದೀನಿ. ತಡ ಯಾಕೆ, ಕಿಚನ್ಗೆ ಹೋಗೋಣವಾ? ಬನ್ನಿ. ಎಸ್ ಮೇಡಮ್, ಸರಿ. ಹಾಗಾದರೆ ಈಗ ಫಸ್ಟ್ ನಮಗೆ ಹೋಳಿಗೆ ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀರಿ. ಯಾವ ಹೋಳಿಗೆ? ಹೋಳಿಗೆಯಲ್ಲಿ ಬೇರೆ ಬೇರೆ ಇದೆ. ಕಡಲೆಬೇಳೆ ಹೋಳಿಗೆ. ಕಡಲೆಬೇಳೆ ಹೋಳಿಗೆ ಹೇಗೆ ತಯಾರಿಸೋದು? ಇದಕ್ಕೆ ಫಸ್ಟ್ ನಾವು ಕಡಲೆಬೇಳೆ ತೊಳೆದು ಬೇಯಿಸ್ಕೊಳ್ಬೇಕು. ಒಂದು ಕುಕ್ಕರ್ ಕೊಡಬೇಕು. ಓಕೆ, ಕುಕ್ಕರ್. ನಾವೀಗ 1 ಕಪ್ ಕಡಲೆಬೇಳೆ ತಗೊಂಡಿದ್ದೀವಿ. ಒಂದು 2.5 ಕಪ್ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಕಡಲೆಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ರೆ ನೆನೆಸಿಲ್ಲ, ಸ್ಪೂನ್ ನೆನೆಸಲಿಲ್ಲ, ಹಾಗೆ ಡೈರೆಕ್ಟ್ ತೊಳೆದು ಡೈರೆಕ್ಟ್ ಆಗಿ ಹಾಕೊಳ್ಳೋದು. ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2.5 ಕಪ್ನಷ್ಟು ಬೇಕಾಗುತ್ತಾ? 2.5, 3 ಹಾಕ್ಕೊಳ್ಬೋದು. ಮತ್ತೆ ಕಟ್ಟು ಬಸ್ತು ತೆಕ್ಕೊಂಡ್ರೆ ಅದನ್ನು ಬೇಕಿದ್ರೆ ಮತ್ತೆ ರಸಂ ಸಾರು ಯಾವುದಕ್ಕಾದರೂ ನಾವು ಯೂಸ್ ಮಾಡ್ಬೋದು. ಉಪ್ಪೇನಾದ್ರೂ ಹಾಕೋದಕ್ಕಿದೆಯಾ? ಒಂಚೂರು ಉಪ್ಪು ಹಾಕೊಳ್ಳುವ ಟೇಸ್ಟಿಗೆ. ಓಕೆ, ಈಗ ಲಿಡ್ ಹಾಕ್ಬೋದು. ಎಷ್ಟು ವಿಸಿಲ್ ಬರಬೇಕಾಗುತ್ತೆ? 3 ಬಂದರೆ. 3 ವಿಸಿಲ್ ಬರಬೇಕು. ಒಟ್ಟು ಕರಗಿ ಬೇಯಬೇಕು. ಓಕೆ. ಸೊ 3 ವಿಸಿಲ್ ಬರೋವರೆಗೂ ಅದು ನಾವು ವೇಟ್ ಮಾಡಬೇಕು. ಇದು ಈಗ ಹೂರಣಕ್ಕೆ ಈ ಬೇಳೆಯನ್ನು ನಾವು ಬೇಯಿಸ್ತಾ ಇದ್ದೇವೆ. ಇದನ್ನು ಮೊದಲೇ ತಯಾರಿ ಮಾಡ್ಕೊಂಡಿಟ್ಟು ಯಾವಾಗ ನಾವು ಹೋಳಿಗೆ ಮಾಡ್ತೀವಿ ಆವಾಗ ನಾವು ಇದನ್ನು ಬಳಸ್ಕೊಳ್ಬೋದಾ? ಹೌದು. ಈಗ ನಾವು ಅದಕ್ಕೆ ಕಣಕ ರೆಡಿ ಮಾಡ್ಕೊಳ್ಳುವ. ಅದು ಬೇಯೋದ್ರೊಳಗೆ. ಓಕೆ. ನಾವು ಬೇಳೆ ಎಷ್ಟು ತಗೊಳ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ, ಅಂದರೆ ಈಗ 1 ಕಪ್ ಬೇಳೆ ಆದರೆ 1/4 ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಮೈದಾ ತಗೊಳ್ಬೇಕು ಕಣಕ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ಕೂಡ ಹಾಗೆ ಒಂಚೂರು ಉಪ್ಪು ಮತ್ತು ಅರಿಶಿನ ಪುಡಿ ಬೇಕು. ಸೊ ಅರಿಶಿನ ಪುಡಿ ಸ್ವಲ್ಪ ಸಾಕಾಗತ್ತಾ ಹೇಗೆ? ಸಾಕು ಸಾಕು. ಇದಕ್ಕೀಗ ನಾವು 3/4 ಕಪ್ ಹಿಟ್ಟುಂಟು, ಮೈದಾ ಹಿಟ್ಟು. ಮೈದಾ
ಇದಕ್ಕೆ ಒಂದು ಮುಕ್ಕಾಲರಲ್ಲಿ ಅರ್ಧದಷ್ಟು ನೀರು ಸಾಕಾಗುತ್ತೆ. ಆ ಥರ ಇದು ಅಳತೆ ಪ್ರಕಾರವೇ ಹಾಕೊಳ್ಬೇಕಾ? ಅಲ್ಲ, ಕಲಸೋದು ನಮ್ಗೆ ಗೊತ್ತಾಗುತ್ತೆ, ಅದಷ್ಟೇ ಕನ್ಸ್ಯೂಮ್ ಮಾಡ್ತದೆ. ನಾನು ಅದಕ್ಕೆ ಡೈರೆಕ್ಟ್ ಹಾಕಬೇಕಾ? ಇದಕ್ಕೆ ಹಾಕಿ ಕಪ್ಪಿಗೆ ಹಾಕ್ಕೊಳ್ತೀನಿ. ಹಾಗಾದರೆ ನೋಡ್ಕೊಳ್ಳಿ ಎಷ್ಟು ಬೇಕು. ಸಾಕು. ಸ್ವಲ್ಪ ಎಣ್ಣೆ ಬೇಕು. ಸೊ ಇದಕ್ಕೆ ಕಪ್ಪಿಗೆ ಹಾಕ್ಲಾ? ಹಾಂ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಲ್ಲ. ನಾವು ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಣಕಕ್ಕೆ, ಅಂದರೆ ನಮಗೆ ಬೇಕಾದ ಹದಕ್ಕೆ ಬರಬೇಕಲ್ಲ ಅದು. ಆಗ ಸ್ವಲ್ಪ ಎಣ್ಣೆ ಹಾಕಿ ಕಲಸಿದ್ರೆ ಬೇಗ ಸಾಫ್ಟಾಗಿ ಬರುತ್ತೆ. ಆ್ಯಕ್ಚುಲಿ ಕಣಕ ಆದ್ರೂ ನಮಗೆ ಒಂದು ಹದ ಗೊತ್ತಿರುತ್ತೆ. ಇದು ಹೂರಣಕ್ಕೆ ಕಣಕದ್ದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ಅಂದರೆ ಈ ಕಡಲೆಬೇಳೆ ಹೋಳಿಗೆ ಎಲ್ಲ ತುಂಬ ತೆಳುವಾಗೂ ಕೂಡ ಮಾಡ್ಕೊಳ್ತಾರೆ. ಸೊ ನಾನು ಎಷ್ಟೋ ಸಾರಿ ಟ್ರೈ ಮಾಡಿದೆ, ನನಗೆ ಇದು ಅಷ್ಟು ತೆಳು ಮಾಡೋದಕ್ಕೆ ಇನ್ನೂ ಬಂದಿಲ್ಲ. ಸೊ ಇನ್ನೂ ನಾನು ಎಷ್ಟು ಅದೇ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ, ನಾನು ಎಷ್ಟು ಮಾಡಿದ್ರು ಅದು ದಪ್ಪಕ್ಕೆ ಬರುತ್ತೆ. ಇವತ್ತು ನಾನು ನೋಡೋಣ. ಈಗ ನೀರು ಹಾಕ್ಕೊಳ್ಳುವ ಇದಕ್ಕೆ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು. ನಾವು ಚಪಾತಿ ಅಷ್ಟು ಗಟ್ಟಿ ಏನು ಕಲಿಸ್ಬೇಕಂತ ಇಲ್ಲ, ನೀರು ಬರಬೇಕು ಸ್ವಲ್ಪ. ಓಕೆ, ಕಲಸಿದ್ಮೇಲೆ ಕರೆಕ್ಟ್ ಕಲಿಸ್ಬೇಕಲ್ಲ. ಈಗ ಸ್ವಲ್ಪ ನೀರು ನೋಡಿ ಎಷ್ಟು ಕರೆಕ್ಟ್ ಸಾಕಾಗಿದೆ. ಈಗ ನೀವು ಹಾಕಿದ್ದು ಅಳತೆ ಕರೆಕ್ಟ್ ಇದೆ. ಇದು ಹೀಗೆ ಇರಬೇಕು, ಈ ರೀತಿ ಇಷ್ಟು ಹದ ಬರಬೇಕು, ಇಷ್ಟಿರಬೇಕು. ಇದನ್ನು ಮತ್ತೆ ಇನ್ನು ನಾವು ಒಂದು 3 ಗಂಟೆ ನೆನೆಸಿಡ್ಬೇಕು ಇಟ್ಟು. ಮತ್ತೆ ಅದು ಸರಿಯಾಗಿ ನಮ್ಗೆ ಬೇಕಾಗಿದ್ದ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದನ್ನು ಕಲಿಸ್ತಾ ಸಾಫ್ಟ್ ಆಗಿ ಬರ್ತದೆ. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಎಣ್ಣೆ ಹಾಕಿ ಇನ್ನು ಮುಚ್ಚಿಡಬೇಕು. ಇದು ಸರಿ ಕೈ ಹಾಕಿ ಕಲಿಸ್ಬೇಕು ನಿಜವಾಗಿ. ಸರಿ ಈಗ ನಾವು ಇದಕ್ಕೆಲ್ಲ ಪರೋಟಕ್ಕೆಲ್ಲ ಕಲಿಸ್ತಾರೆ ನೋಡಿ, ಹಾಗೆ ಬಡ್ದು ಕಲಿಸ್ಬೇಕು. ಅವಾಗ ಈಗ ನಮ್ಗೆ ನೋಡಿ ಇದಿಷ್ಟೇ ಬಂತು. ಇವಾಗ ಮೈದಾ ಮತ್ತು ಒಳ್ಳೆ ಇದು ಮೈದಾ ಆಗಿದ್ರೆ ಉಂಟಲ್ಲ, ಚೆನ್ನಾಗಿ ಬರುತ್ತೆ ಹಿಟ್ಟು. ಕಲಿಸ್ತಾ ಈ ರೀತಿಯಾಗಿ ಬರುತ್ತೆ. ನೀವು ನೀರು ಹಾಕೊಳ್ಳುವಾಗ ನಾನು ಅನ್ಕೊಂಡು ಇದು ತುಂಬಾ ಇದು ತೆಳುವಾಗಿ ಬಂದಿತ್ತಲ್ಲ, ಅಂದ್ರೆ ಅಂಟುತ್ತೆ ಕೈಗೆ. ಅಂಟಬೇಕದು, ಅಂಟಬೇಕು. ನಾನೀಗ ಸುಮ್ಮನೆ ಅಂಟಿಸ್ಕೊಳ್ಳೋದು ಬೇಡ ಅಂತೇಳಿ ಸ್ಪೂನ್ ತಗೊಂಡು ಕಲಿಸಿದ್ದೀನಿ. ಕೈ ಹಾಕಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಹೌದು, ಹೀಗಿರ್ಬೇಕು. ನಾವು ಹೀಗೆ ಎತ್ತುವಾಗ ಅದು ಬೀಳೋ ಹಾಗೆ ಇರಬೇಕು. ಇದನ್ನು ನಾವೀಗ ಮುಚ್ಚಿಡುವ. ಪ್ಲೇಟ್ ಮುಚ್ಚಿಟ್ಟು ಇದು ಇನ್ನು ನೆನಿಬೇಕು. ಸೊ ಇದು ಕೂಡ ವಿಸಿಲ್ ಬಂದು ಅದಕ್ಕೆ ಹೂರಣ ತಯಾರಿಸ್ಕೊಳ್ಬೇಕು. ಸೊ ಈಗಾಗಲೇ ಸಾಕು ಅನ್ಸುತ್ತಲ್ಲ. ಓಕೆ. ಸೊ ನೀರು ತುಂಬ ಇದ್ದರೆ ಅದು ಕರೆಕ್ಟಾಗಿ ಬೇಯೋದಕ್ಕೂ ಕೂಡ ಈಸಿ ಅನಿಸುತ್ತೆ. ಅಂದರೆ ತುಂಬ ವಿಸಿಲ್ ಬರಬೇಕು, ಹಾಗಾಗಿ ನೀರು ಕೂಡ ಹದವಾಗಿರಬೇಕು. ಹೌದು. ಸ್ಟೀಮ್ ಕೂಡ ಬಿಟ್ಟಿದೆ, ತೆಗೆಯೋದಲ್ಲ. ಓಪನ್ ಮಾಡಿ. ಸೊ ಒಳ್ಳೆದಾಗಿ ಬೆಂದಿದೆ ಆ್ಯಕ್ಚುಲಿ. ಹೌದು, ಬೆಂದಿದೆ. ಇದರಲ್ಲಿ ಸ್ವಲ್ಪ ನೀರು ಉಳಿದಿದೆ ಅಲ್ಲ, ನಾವು ಅದನ್ನು ಬಸ್ದು ತೆಕ್ಕೊಳ್ಳುವ. ಓಕೆ, ಹಾಕ್ಲಿಯಾ? ಹಾಂ. ನಾವೀಗ ಬೆಲ್ಲ ಹಾಕಿ ಇದನ್ನು ಪಾಕ ಮಾಡ್ಕೊಳ್ಬೇಕು. ಅದರಲ್ಲೇ ಮಾಡ್ಕೊಳ್ಳುವ. ಓಕೆ. ಬೆಲ್ಲ ಗ್ಯಾಸ್ ಆನ್ ಮಾಡಲ? ಹಾಂ, ಮಾಡಿ. ಇದು ಈಕ್ವಲ್ ಪ್ರಪೋರ್ಷನ್ ಉಂಟು. ಕಡಲೆಬೇಳೆ ಎಷ್ಟು ಅಂದರೆ ಕಡಲೆಬೇಳೆ ಎಷ್ಟಿದೆ ಅಷ್ಟೇ ಬೆಲ್ಲ ಉಂಟು. ಕಮ್ಮಿ ಸ್ವೀಟ್ ಬೇಕನ್ಸಿದವ್ರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಈಗ ಮಿಕ್ಸ್ ಮಾಡಬೇಕು. ಬೇರೆ ಏನು ಎಕ್ಸ್ಟ್ರಾ ನೀರು ಬೇಕು ಅಂತ ಏನಿಲ್ಲ? ಇಲ್ಲ, ಅದರಲ್ಲೇ ಅದು ಕರ್ಗತ್ತೆ ಈಗ ಬೆಲ್ಲ. ಆವಾಗ ಅದೇ ನೀರು ಆಗುತ್ತೆ. ಈ ಬೇಳೆನೂ ಆವಾಗ ಸಾಫ್ಟ್ ಆಗುತ್ತಾ ಅಥವಾ ಮಿಕ್ಸಿಗೆ ಹಾಕೊಳ್ಬೇಕು ಅಂತ? ಈ ಥರ ಮಿಕ್ಸ್ ಆದ ನಂತರ ಮಿಕ್ಸಿಗೆ ಹಾಕೋದಾ? ಓಹೋ. ಮಿಕ್ಸಿಗೆ ಹಾಕಿ ಈಗ ಬೇಳೆಯನ್ನು ನಾವು ಬೇಯಿಸಿರ್ತೀವಲ್ಲ, ಅದನ್ನೇ ನಾವು ಮಿಕ್ಸಿಗೆ ಹಾಕಿ ಬೆಲ್ಲದ ಜೊತೆ ಮಾಡಿಕೊಂಡ್ರೆ? ಇಲ್ಲ, ಅದು ಹಾಗೆ ಮಾಡಿದರೆ ಉಂಟಲ್ಲ, ಇದು ಎಲ್ಲ ಕಡೆ ಸಿಡಿಲಿಕ್ಕೆ ಶುರುವಾಗುತ್ತೆ. ಬಿಸಿ ಎಲ್ಲ ಕೈಗೆ ಬರುತ್ತೆ. ಹಾಗೆ ಮತ್ತು ಇದೊಂಚೂರು ಮಿಕ್ಸಿಗೆ ಹಾಕುವಾಗ ಒಂದು ಸ್ವಲ್ಪ ತಣ್ಣಗೆ ಆಗಬೇಕಲ್ವ, ಆವಾಗ ಸರಿ ಹದಕ್ಕೆ ಬರುತ್ತೆ.
ಈಗ ನೀರು ಅನಿಸುತ್ತೆ ನಮಗೆ. ಮತ್ತು ಮಿಕ್ಸಿಗೆ ಹಾಕುವಾಗ ಉಂಟಲ್ಲ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬಾರ್ದು. ಇದಿಷ್ಟು ಇದೇ ತರಹದ ನೀರಿದ್ರೂ ತೊಂದರೆ ಇಲ್ಲ. ಇದನ್ನೀಗ ನಾವು ಆಫ್ ಮಾಡ್ಕೊಳ್ಬೋದು. ಇದನ್ನು ಚೂರು ತಣ್ಣಗೆ ಬಿಡಬೇಕು. ಮತ್ತು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಇವಾಗ ಇದು ತಣ್ಣಗಾಗಿದೆ, ಮಿಕ್ಸ್ ಆಗಿದೆ, ಗಟ್ಟಿನೂ ಆಯಿತು ನೋಡಿ. ತಣ್ಣಗಾಗ್ತಾ ಇನ್ನು ಅದು ಮಿಕ್ಸ್ ಆಗುವಾಗ ಇನ್ನು ಕರೆಕ್ಟ್ ನಮ್ಗೆ ಬೇಕಾದ ಕನ್ಸಿಸ್ಟೆನ್ಸಿ ಬರುತ್ತೆ. ಜಾರ್ ಸೊ ಮಿಕ್ಸಿಗೆ ಹಾಕೊಳ್ಳೋದಾ? ಒಂದು ಸಲಕ್ಕೆ ಆಗತ್ತೆ. ಇದಕ್ಕೆ ಏಲಕ್ಕಿ ಹಾಕುವ. ಫೈನ್ ಪೇಸ್ಟ್ ಅಲ್ಲ. ಸಾಕು ಅನ್ಸುತ್ತಲ್ಲ? ಹಾಂ ಸಾಕು. ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಅದರಲ್ಲೇ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಇಷ್ಟು ಗಟ್ಟಿ ಬರುತ್ತೆ. ಆವಾಗ ನೀರು ಇತ್ತಲ್ಲ ಬೆಲ್ಲ ಹಾಕುವಾಗ, ಸೊ ಅದೇ ಸಾಕಾಗುತ್ತೆ. ಅದೇ ಸಾಕು. ನಾವೀಗಿದ ಹೂರಣನ ಉಂಡೆ ಮಾಡ್ಕೊಳ್ಬೇಕು. ಮತ್ತು ತಣ್ಣಗಾಗತ್ತೆ. ಮತ್ತು ಕಣಕ ಅದಾಗಿದ್ದರೆ ಹೋಳಿಗೆ ಮಾಡ್ಕೊಳ್ಳಿ. ಸೊ ಮೊದಲೇ ಉಂಡೆ ಕಟ್ಟಿ ರೆಡಿ ಇಟ್ಕೊಂಡ್ರೆ ಬೆಟರ್ ಅಲ್ಲ? ಹೌದು. ಆಗ ಒಬ್ಬರೇ ಮ್ಯಾನೇಜ್ ಮಾಡ್ಬೋದು. ಕಾಯಿಸ್ತಲ್ಲ ಅಷ್ಟು. ಹೂರ್ಣ ಉಂಡೆ ಮಾಡಿಟ್ಟಾಗಿದೆ. ಕಣಕ ನಾನು ಹೇಳಿದೆಲ್ಲ 3 ಗಂಟೆ ನೆನಿಬೇಕಂತ, ಅದು ತುಂಬ ಟೈಮ್ ತಗೊಳತ್ತೆ ಅಂತ ಹೇಳಿ ನಾನು ಮನೆಯಿಂದನೇ ಮಾಡಿ ತಂದಿದ್ದೀನಿ. ನೋಡಿ 3 ಗಂಟೆ ಆದ ನಂತರ ಅದು ಇಷ್ಟು ಬರುತ್ತೆ. ಈಗ ನಾವು ತೆಗೆಯುವಾಗ ಹೀಗೆ ಬರಬೇಕದು. ಆಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಲೆಕ್ಕ. ಈಗ ನಾವೀಗ ಹೋಳಿಗೆ ಮಾಡ್ಕೊಳ್ಳುವ. ಡನ್. ಸೊ ಹಾಗಾದರೆ ಇದು ಕಾಯಿಸ್ಕೊಳ್ಳೋದಲ್ಲ, ನಾನು ತವ ಇಟ್ಕೊಳ್ಬೋದು. ಶೀಟಿಗೆ ಹೀಗೆ ಎಣ್ಣೆ ಹಾಕ್ಕೊಳ್ಬೇಕು ಫಸ್ಟ್. ಮತ್ತು ಬಾಳೆ ಎಲೆ ಅಥವಾ ಯಾವುದು ಆಗುತ್ತೆ? ಬಾಳೆ ಎಲೆ ಇದ್ದರೆ ಒಳ್ಳೆಯದು. ಇದು ಹೂರ್ಣ ಕನಕ ತಗೊಳ್ಳುವಾಗ ಉಂಟಲ್ಲ, ಹೀಗೆ ಸರ್ಫೇಸ್ ಅದ್ರ ಕ್ಲಿಯರ್ ಇರಬೇಕು. ಅದಕ್ಕೋಸ್ಕರ ಹೀಗೆ ತೆಗೆದ್ರೆ ನಮ್ಗೆ ನೀಟಾಗಿ ಇದು ಉಂಡೆ ಬರುತ್ತೆ. ಈ ಥರ ಎಳೆಯೋ ಬದಲು ಹೀಗೆ ಹಾಗೆ ಎಳೆದು ಮತ್ತು ಉಂಡೆ ಮಾಡಿದರೆ ಅದು ಆಚೆ ಹೆಚ್ಚಾಗ್ತದೆ. ಈಗ ನೋಡಿ ಇದು ಹೂರ್ಣ, ಇದು ಹೂರ್ಣಕ್ಕಿಂತ ಒಂಚೂರು ಕಮ್ಮಿ ತಗೊಂಡ್ರೆ ಸಾಕು. ಸುಮ್ಮನೆ ಹಾಗೆ ಒಳಗಡೆ ಜಸ್ಟ್ ನಾವು ಪುಷ್ ಮಾಡಿದರೆ ಅದು ಕಣಕ ಮೇಲೆ ಬರುತ್ತೆ. ಮತ್ತು ಅದನ್ನು ಹೀಗೆ ಕ್ಲೋಸ್ ಮಾಡಿದರೆ ಆಯಿತು. ಹೂರಣಕ್ಕಿಂತ ಕಣಕ ಸ್ವಲ್ಪ ಕಮ್ಮಿ. ಇದು ಕಡಲೆಬೇಳೆ ಹೋಳಿಗೆ ಉಂಟಲ್ಲ, ಒಂಚೂರು ದಪ್ಪ ಇದ್ರೇ ಚೆನ್ನಾಗಿ. ಕಾಯಿ ಹೋಳಿಗೆ ಆದರೆ ತೆಳ್ಳಗಾದಷ್ಟು ಕ್ರಿಸ್ಪ್ ಆಗುತ್ತೆ, ಚೆನ್ನಾಗಿ ಅನ್ಸತ್ತೆ. ಇದು ಎಜ್ಜು ಸ್ವಲ್ಪ ನೋಡ್ಕೊಳ್ಬೇಕು, ಸ್ವಲ್ಪ ತೆಳ್ಳಗೆ ಬರುವಾಗೆ. ಎಜ್ಜು ತೆಳ್ಳಗಿರಬೇಕು. ಇಷ್ಟು ತೆಳ್ಳಗೆ ಬಂದಿದೆ. ಇಷ್ಟೇ ಆದರೆ ಒಳ್ಳೆಯದು. ಇದು ಕಡಲೆಬೇಳೆದಲ್ವ. ಶೀಟ್ ಏನು ಕಂಟ್ಕೊಳ್ಳಲ್ಲ. ಇದು ಸಿಲಿಕಾನ್ ಬೇಸ್ಡ್ ಇದಂತೆ ಶೀಟ್ ಅಂತೆ. ನೀವು ಅವತ್ತೊಂದ್ಸಲ ಕೇಳಿದ್ರಿ ನನ್ನ ಹತ್ರ, ಅವಾಗ ನಂಗೆ ಅದು ಏನಂತ ಗೊತ್ತಿರಲಿಲ್ಲ. ಸ್ವಲ್ಪ ಸೈಡ್ಗೆ ಓಕೆ. ಇದರಲ್ಲೇ ತೆಕ್ಕೊಳ್ಬೋದು. ನಾವು ಸೌಟ್ ಹಾಕಿದರೆ ಉಂಟಲ್ಲ, ಇದು ಹರಿದೋಗೋ ಚಾನ್ಸ್ ಇರುತ್ತೆ. ಇದರ ಲಟ್ಟಣಿಗೆಲ್ಲ ಎತ್ಕೊಳ್ಳೋಕೆ ಬರುತ್ತೆ. ಎಸ್, ಅದನ್ನು ನೀವೇ ಮಾಡಿ ಮಾತ್ರ. ನೋಡಿ ಹೀಗೆ ಮಾಡಿ ಹೀಗೆ ಉಲ್ಟಾ ಹಾಕಿದ್ರೆ ಅವಾಗ ಹರಿದೋಗತ್ತೆ ಅಂತ ಇದಿರೋದಿಲ್ಲ. ಸೂಪರ್. ಸ್ವಲ್ಪ ಕಾವು ಇಟ್ಕೊಳ್ಳ ಅಷ್ಟೇ. ಮೀಡಿಯಂ ಫ್ಲೇಮ್ ಆದರೆ ಒಳ್ಳೆಯದು.
ಅಂದರೆ ಎಲ್ಲವೂ ಬೆಂದಿರುವಂಥದ್ದು, ಬರೀ ಹೊರಗಿನ ಪದರ ಮಾತ್ರ ಬೇಯಬೇಕಾಗಿದೆ ಅಷ್ಟೇ. ಇದನ್ನು ಹೀಗಿಲ್ಲೇ ಫೋಲ್ಡ್ ಮಾಡಿ ತೆಕ್ಕೊಳ್ಬೋದು. ಬಹುಶಃ ಇದೆ ಫಸ್ಟ್ ಟೈಮ್ ನಾನು ಹೆದರ್ತಾ ಇದ್ದೀನಿ ಅದನ್ನು ತೆಗೆಯೋದಕ್ಕೆ. ಒಳ್ಳೆ ಉಬ್ಬಿ ಕೂಡ ಬರ್ತಾ ಇದೆ ಅಲ್ಲ? ಬರುತ್ತೆ. ಅದೇ ಕಣಕ ಇದೆ ಅಲ್ಲ, ಕಣಕದ ಪ್ರಪೋಷನ್ ಒಂಚೂರು ಜಾಸ್ತಿ ಆದರೆ ಸಾಕು, ಉಬ್ಬತ್ತೆ. ಪೂರ್ಣ ಕಮ್ಮಿ ಇದ್ದರೆ ಉಬ್ಕೊಂಡು ಬರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಬೋದು. ಕಡಲೆಬೇಳೆ ಹೋಳಿಗೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಇದು ಏನು? ಹಾಲು. ಹಾಲು ಅಂದರೆ ಇದು ಕಾಯಿ ಹಾಲ ಅಥವಾ ಕಾಯಿ ಹಾಲಲ್ಲ, ಹೀಗೆ ನಾವು ಮೊಸರಿಗಂತ ಕುದಿಸಿಡ್ತೀವಲ್ಲ ಹಾಲು, ಥಿಕ್ನೆಸ್ ಜಾಸ್ತಿ ಬರುತ್ತಲ್ಲ, ಅದನ್ನು ಅದಕ್ಕೆ ಸ್ವೀಟ್ನೆಸ್ ಎಲ್ಲ ಏನಾದರೂ ಅಷ್ಟೇ ಅಷ್ಟೇ ಹಾಲಿನ ಜೊತೆ ತಿನ್ನೋದು. ಹೌದು, ಅದೊಂದು ಡಿಫ್ರೆಂಟ್ ಟೇಸ್ಟ್. ಕೆಲವರು ಕಾಯಿ ಹಾಲು ಮಾಡ್ತಾರೆ. ಕಾಯಿ ಹಾಲು ಮಾಡಿದ್ರೇನು ಅದಕ್ಕೆ ಬೆಲ್ಲ ಹಾಕೋದಿಲ್ಲ, ಸಪ್ಪೆ ಇರುತ್ತೆ. ಪಾಯಸದ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೌದು, ಡಬಲ್ ಸ್ವೀಟ್ ಆಗುತ್ತೆ. ಸೂಪರ್ ಆಗಿರುವಂಥ ಕಡಲೆಬೇಳೆ ಹೋಳಿಗೆ ತಯಾರಾಗಿದೆ. ಸೊ ನೀವು ಹಾಲು ಜೊತೆ ಆದರೂ ತಿನ್ನಿ, ಕಾಯಿ ಹಾಲು ಜೊತೆಗಾದರೂ ತಿನ್ನಿ, ಅಥವಾ ನಂತರ ಪಾಯಸದ ಜೊತೆಗಾದರೂ ತಿನ್ನಿ, ಹಾಗೆ ಪ್ಲೇನ್ ಆಗು ಕೂಡ ತಿನ್ಬೋದು. ವೆರಿ ಟೇಸ್ಟಿ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಡಲೆಬೇಳೆ ಹೋಳಿಗೆ ತಯಾರಿಸೋ ವಿಧಾನ: ಮೊದಲು 1 ಕಪ್ ಕಡಲೆಬೇಳೆಗೆ 2 ಪಟ್ಟು ನೀರು ಹಾಕಿ 4 ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಕಣಕಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, 3/4 ಕಪ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ, ನೀರು ಹಾಕಿ ಕಲಸಿ. ಕಲಸಿದ ಹಿಟ್ಟನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಯಲು ಇಡಿ. ಬೇಯಿಸಿದ ಕಡಲೆಬೇಳೆಯಲ್ಲಿ ಇದ್ದಂತಹ ಹೆಚ್ಚು ನೀರನ್ನು ಸೋಸಿ ತೆಗೆದು ಬೆಲ್ಲ ಹಾಕಿ ಬೇಯಿಸಿ. ನಂತರ ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿಕೊಳ್ಳಿ. ಆ ಬಳಿಕ ಕಣಕವನ್ನು ಸ್ವಲ್ಪ ತಟ್ಟಿ ಹೂರಣ ತುಂಬಿ ಲಟ್ಟಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಕಡಲೆಬೇಳೆ ಹೋಳಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ಕಡಲೆಬೇಳೆ ಹೋಳಿಗೆ ತಯಾರಾಗಿದೆ. ಸೊ ತಣ್ಣಗಾದರೆ ಅದರೊಂದು ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸೊ ತಣ್ಣಗಾಗಲಿ. ನೆಕ್ಸ್ಟ್ ರೆಸಿಪಿ ಏನು ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸೊ ಸಿಹಿ ಆಗಿರುವಂಥ ಕಡಲೆಬೇಳೆ ಹೋಳಿಗೆ ತಯಾರಾಯಿತು. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಈಗ ಮೂಲಂಗಿ ಸಾಂಬಾರು ಮಾಡುವ. ಮೂಲಂಗಿ ಸಾಂಬಾರ? ಹೌದು. ಮೂಲಂಗಿ ಅಂದರೆ ಸ್ವಲ್ಪ ಸ್ಮೆಲ್ ಬರದೇ ಇರುವಾಗೆ ಮಾಡ್ತೀವಿ ಇವಾಗ. ಓಕೆ, ನೋಡೋಣ. ಅಂದರೆ ಬಟ್ ಮಧುಮೇಹ ಇದ್ದವರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಫೈಬರ್ ಕಂಟೆಂಟ್ ಉಂಟು. ಸರಿ. ಸೊ ಯಾವಾಗಲೂ ಯಾವುದು ಹೆಲ್ದಿ ಅದು ಸ್ವಲ್ಪ ದೂರ ಅಂತ ಹೇಳ್ತಾರೆ. ಕರೆಕ್ಟ್. ಎಸ್. ಹೇಗೆ ಸ್ಟಾರ್ಟ್ ಮಾಡೋಣ? ನಾವೀಗ ಫಸ್ಟ್ ಮೂಲಂಗಿ ಬೇಯಿಸ್ಕೊಳ್ಬೇಕು. ಇದು ಮೂಲಂಗಿ ನಾನು ಕಟ್ ಮಾಡಿಟ್ಟಿದ್ದೀನಿ. ಅದರೊಟ್ಟಿಗೆ ಸೊಪ್ಪು ಕೂಡ ಹಾಕಬೇಕು. ಅದರ ದಂಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಳ್ಬೇಕು. ಕೆಲವರು ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಅದರ ಒಂದು ಇದು ಇಲ್ಲ, ಕಹಿ ತೆಗಿಯೋದೆಲ್ಲ ಏನು ಬೇಡ. ಇದು ನಾನು ಬೇಳೆ ಪಲ್ಪ್ ತಗೊಂಡಿದ್ದೀನಿ. ಈಗ ಒಂದು ಅರ್ಧ ತೊಗರಿಬೇಳೆ,
ಪಲ್ಪ್ ಮಾಡಿ ತಂದಿದ್ದೇನೆ. ಬೇಯಿಸಿಟ್ಕೊಂಡ್ರೆ ನಮ್ಗೆ ಅದೆಲ್ಲದಕ್ಕೂ ಹೆಲ್ಪ್ ಆಗತ್ತಲ್ವ. ಒಂದು ಒಟ್ಟಿಗೆ ಬೇಯಿಸಿದ್ರು ಆಗುತ್ತಾ? ಒಟ್ಟಿಗೆ ಬೇಯಿಸಿದ್ರು ಕುಕ್ಕರಲ್ಲಿ ಹಾಕೋದಾದ್ರೆ ಉಂಟಲ್ಲ, ಆದ್ರೆ ಇದು ಹೋಳು ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕು. ಮತ್ತೊಂದು 3 ವಿಸಿಲಿಗೆ ಬೆಂದು ಬರುತ್ತೆ. ಇದಕ್ಕೊಂಚೂರು ನೀರು ಬೇಕಾಗತ್ತೆ. ಒಂಚೂರು ಬಿಸಿ ಆಗಲಿ, ಮತ್ತೆ ಇದು ಹಾಕ್ಕೊಳ್ಳು. ಈ ಮೂಲಂಗಿ ಅಂದರೆ ಸ್ವಲ್ಪ ದೂರ ಏನು ಅಂತ ಹೇಳಿದ್ರೆ NCCಯಲ್ಲಿ ಇರುವಾಗ ನಮಗೆ ದಿನಾ ಮೂಲಂಗಿ ಸಾರು ಅದು ತಿಂದು 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 ಮೂಲಂಗಿ ಅಂದರೆ ಆಗಲ್ಲ ಈಗ, ಆ ಥರ ಆಗಿದೆ. ಮತ್ತು ಅದು ಬೇರೆಯವರೊಂದು ಹೇಳಿದ್ರು ಅಷ್ಟೇ ಹೆಸಿಟೇಷನ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತ ಇದ್ಲು. ಕಾಲೇಜಲ್ಲೆಲ್ಲ 2 ದಿನಕ್ಕೊಂದ್ಸಲ ಮಾಡಿದ್ರು ಅಯ್ಯೋ ದಿನ ಅದೇ ತರ್ತೀಯ ಅಂತ ಹೇಳಿ, ಹಾಗೆ ಈಗ ಅದನ್ನು ತಿನ್ನೋದೇ ಬಿಟ್ಟಿದ್ದಾಳೆ ಅವಳು. ಇದಕ್ಕೀಗ ನಾವು ಲಿಡ್ ಹಾಕಿ ಇದು ಬೇಯಿಸ್ಕೊಳ್ಬೋದು. ಸೊ ಮೂಲಂಗಿದು ಸೊಪ್ಪು ಕೂಡ ಯೂಸ್ ಆಗುತ್ತೆ, ದಂಟು ಸೊಪ್ಪು ಎಲ್ಲ. ಈಗ ಇದು ಹೋಳಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ವ. ಈಗ ಇದೊಂದು ಟೀ ಸ್ಪೂನ್ ಅಷ್ಟು ಉಂಟು, ಇನ್ನೊಂದು ಚೂರು ಹಾಕುವ. ಬೆಲ್ಲನೂ ಹಾಕ್ಲಿಕ್ಕೆ ಉಂಟು ಇದಕ್ಕೆ. ನಾವು ಈಗಲೇ ಹಾಕಿದರೆ ಹೋಳಷ್ಟು ಬೇಗ ಬೇಯಲ್ಲ, ಮತ್ತೆ ಕುದಿಸುವಾಗ ಹಾಕ್ಕೊಳ್ಳುವ. ಇದನ್ನು ಬೇಯಬೇಕು. ನಾವು ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳುವ ಇದಕ್ಕೆ. ಓಕೆ ಸರಿ, ಇದನ್ನು ಆಚೆ ಶಿಫ್ಟ್ ಮಾಡಿ. ಖಂಡಿತ. ಒಂದು ಸಣ್ಣ ಫ್ರೈ ಪ್ಯಾನ್ ಕೊಡಿ. ಇದು ಸಾಕಾಗತ್ತೆ. ಕೊಂಚೂರು ಎಣ್ಣೆ ಬೇಕು. ಸೊ ನಿಮ್ಗೆ ತಿಳಿದ ಹಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ. ನಾವು ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕಿ ಫ್ರೈ ಮಾಡ್ಕೊಳ್ಳುವ. ಇದಕ್ಕೊಂದು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಮಸಾಲೆ. ಫಸ್ಟಿಗೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಲ್ಲ ಮೀಡಿಯಮಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಲ್ಲ ಪ್ರತ್ಯೇಕವಾಗಿ ಫ್ರೈ ಮಾಡ್ಕೊಳ್ಬೇಕಾ? ಇಲ್ಲ, ನಾವೀಗ ಒಂದು ಹಾಕ್ಕೊಳ್ಬೋದು. ಈಗ ಒಂದು 4 ಕಾಳು ಮೆಂತೆ ಹಾಕ್ತಾಯಿದ್ದೀನಿ. ಮತ್ತು ಅದರೊಟ್ಟಿಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಉಂಟು. ಕೊತ್ತಂಬರಿ 1 ಟೇಬಲ್ ಸ್ಪೂನ್. ಈಗ ಲಾಸ್ಟಲ್ಲಿ ನಾವು ಹಿಂಗೆ ಹಾಕ್ಕೊಳ್ಳುವ. ಸ್ವಲ್ಪ ಹಾಕ್ತೀನಿ, 1-2 ಚಿಟಿಕೆ ಎಷ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನಮ್ಗೆ ಒಗ್ಗರಣೆಗೆ ಬೇಕಾಗುತ್ತೆ. ನನಗೆ ಜಾರ್ ಕೊಟ್ಟರೆ ಇದನ್ನು ಅದಕ್ಕೆ ಶಿಫ್ಟ್ ಮಾಡಿಬಿಡ್ತೀನಿ ನಾನು. ನೋಡಿ, ಇಷ್ಟು ಬ್ರೌನ್ ಬಂದರೆ ಸಾಕು, ಜಾಸ್ತಿ ಫ್ರೈ ಆಗಬಾರ್ದು. ಈಗ ಕಡಲೆಬೇಳೆ ಒಂದು ಉಳಿದಿದೆ, ಇದನ್ನು ಹಾಕು. ಇಲ್ಲಾಂದರೆ ಕೊತ್ತಂಬರಿ ಹಾಕುವಾಗಲೇ ಹಾಕ್ಕೊಳ್ಬೋದು. ಇದು ಅದೆರಡು ಒಟ್ಟಿಗೆ ಬರುತ್ತೆ. ಓಕೆ ನೋಡಿ, ಇದು ಕೂಡ ಇಷ್ಟೇ ಲೈಟ್ ಬ್ರೌನ್ ಬಂದರೆ ಸಾಕು. ಇದು ಟೊಮೆಟೊ ಮತ್ತು ಇದು ಆ್ಯಡ್ ಮಾಡಿ ಅದಕ್ಕೆ, ನೀರುಳ್ಳಿ. ಇದಕ್ಕೇನ ಅಲ್ಲ, ಅದಕ್ಕೆ. ಓಕೆ, ಇಲ್ಲೇ ಇಟ್ಕೊಂಡ್ಬಿಡ್ತೀನಿ. ಹಾಂ ಸರಿ. ಸೊ ಏನಿದ್ರು ಹಾಕ್ಕೊಬೋದು. ಒಳ್ಳೆ ಘಮ ಬರ್ತಾ ಇದೆ. ನೀವು ಹುರಿದಂಥ ಒಂದು ಮಸಾಲೆ ನಾನು ಇದರದ್ದು ಹೇಳ್ತಿದ್ದೀರಾ ಅಂದ್ಕೊಂಡೆ. ನೋಡಿ, ನೀರುಳ್ಳಿ ಹಾಕಿದೆ. ಇದಕ್ಕೊಂದು ದೊಡ್ಡ ನೀರುಳ್ಳಿ ಹಾಕಿದ್ದೀನಿ. ಇದಕ್ಕೆ ದೊಡ್ಡದ ಟೊಮೆಟೊ. ಇದಕ್ಕೆ ಸ್ವಲ್ಪ ನಾವು ಬೇರೆ ಸಾಂಬಾರಿಗೆ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ನೀರುಳ್ಳಿ ಟೊಮೆಟೊ ಅದರದ್ದು ವಾಸನೆ ಕಮ್ಮಿ ಮಾಡಬೇಕಂದ್ರೆ ಇದನ್ನು ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಲಿಡ್ ಇಡುವ. ಬೇಯ್ತಾ ಇರುವಾಗ ಅದು ರುಬ್ಕೊಳ್ಳಿಕ್ಕಿದೆ. ರುಬ್ಲಿಕ್ಕೆ ನೋಡಿ ಇಷ್ಟೇ ತೆಂಗಿನಕಾಯಿ ಸಾಕಾಗುತ್ತೆ, 1-2 ಸ್ಪೂನ್ ಅಷ್ಟೇ. ಮತ್ತೊಂದಿಷ್ಟು ಹುಳಿ ಸಾಕು, ಯಾಕಂದರೆ ಅದು ಹುಳಿ ಟೊಮೆಟೊ ಹಾಕಿದ್ದೀನಿ ನಾನು. ಮತ್ತು ಇದರಲ್ಲಿ ಒಂದು 3 ಉದ್ದ ಮೆಣಸಿದೆ. ಅದನ್ನು ಹುರ್ಕೊಳ್ಬೇಕು ಅಂತ ಹುರಿದಿದ್ದೆ ಮೆಣಸು. ಇದು 2 ಗಿಡ್ಡ ಮೆಣಸು ಹಾಕ್ತಾಯಿದ್ದೀನಿ. ಓಕೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಬೇಕು.
ಸೊ ಅರಿಶಿನ ಪುಡಿ ನೋಡ್ಕೊಳ್ಳಿ, ಸಾಕ ಹಾಕ್ಬೇಕು? ಸಾಕು. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ. ಓಕೆ, ಅಂದರೆ ಎಷ್ಟು ಹದ? ಫೈನ್ ಪೇಸ್ಟ್? ಫೈನ್ ಆಗಬೇಕು. ಸಾಕು ಅನ್ಸುತ್ತಲ್ಲ? ನೋಡಿ ಇವಾಗ ಇದು ಬೆಂದಿದೆ. ವೈಟ್ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಅದರಲ್ಲೇ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿ. ಇದಕ್ಕೀಗ ನಾವು ಮಸಾಲೆ ಮಿಕ್ಸ್ ಮಾಡಿ, ಮಸಾಲೆ ಹಾಕುವಾಗಲೂ ಕೂಡ ಸ್ವಲ್ಪ ಬೇಯೋದಕ್ಕಿದ್ರೆ ಬೇಯುತ್ತಲ್ಲ, ಅದರೊಟ್ಟಿಗೆ ಬೇಯುತ್ತೆ. ಬೆಂದಿದೆ. ಸ್ವಲ್ಪ ನೀರು ಬೇಕು. ನೀರು ಹಾಕಿ ಹದ ಮಾಡಿದ್ದೀವಿ. ಈಗ ನಾವೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋ. ಅವಾಗ ನಾವು ಸ್ವಲ್ಪ ಮಾತ್ರ ಹಾಕಿದ್ದಲ್ಲ, ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಮತ್ತು ಬೆಲ್ಲ ಹಾಕುವ. ಬೆಲ್ಲ ಕೂಡ ನಾವು ಹುಳಿ ಎಷ್ಟು ಹಾಕಿರ್ತೀವಿ ಅಷ್ಟು ಬೆಲ್ಲ ಹಾಕಿದರೆ ಸಾಕಾಗುತ್ತೆ. ಮತ್ತು ಕರಿಬೇವು ಸ್ವಲ್ಪ ಕುದಿಯುವಾಗ ಹಾಕುವ, ಮತ್ತು ಸ್ವಲ್ಪ ಒಗ್ಗರಣೆಗೆ ಹಾಕುವ. ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದರೆ. ಇದಿಷ್ಟೇ, ಈ ಥರ ಇಷ್ಟು ಕುದಿ ಬಂದರೆ ಆಯಿತು. ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿ ಆಯಿತು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮೂಲಂಗಿ ಇಷ್ಟ ಆದರೆ ಉಂಟಲ್ಲ, ಯಾವುದ್ರೊಟ್ಟಿಗೂ ಇಷ್ಟ ಆಗುತ್ತೆ. ಲಿಡ್ ಇಟ್ಟು ಕುದಿಸ್ಕೊಳ್ವ. ಓಕೆ, ಇದು ಅನ್ನ ಸಾರು ಅದ್ರ ಜೊತೆಗೆ ಮಾತ್ರ, ಅನ್ನದ ಜೊತೆಗೆ ಮಾತ್ರ ಇದು ಇಡ್ಲಿ ಸಾಂಬಾರು ಹಾಗೇನು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೂ ಆಗುತ್ತೆ. ಮತ್ತು ಬೇರೆ ನಾವು ಕಡುಬು ಮಾಡ್ತೀವಲ್ಲ, ಅದರೊಟ್ಟಿಗೆ ಒಳ್ಳೆಯದು. ಅಂಥದಕ್ಕೆಲ್ಲ ಚೆನ್ನಾಗಿರುತ್ತೆ. ತುಂಬ ತಿಕ್ಕಲ್ಲ, ತುಂಬ ತೆಳುವೂ ಅಲ್ಲ. ಓಕೆ, ಈಗ ಕುದಿ ಬಂದಿದೆ. ಇಷ್ಟು ಕುದಿ ಬಂದರೆ ಸಾಕು. ಘಮ ಬರ್ತಾ ಇದ್ರೆ ಈ ಹೋಟ್ಲಲ್ಲಿ ಸಾಂಬಾರು ಸಿಗುತ್ತೆ, ಆ ಥರ ಘಮ ಬರ್ತಾ ಇದೆ. ಹೌದು. ಇದನ್ನು ಆಚೆಗೆ ಶಿಫ್ಟ್ ಮಾಡಿದರೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಸರಿ ಸರಿ. ಸೊ ಅದೇ ಅದರಲ್ಲಿ ಹಾಕ್ಕೊಳ್ತೀರಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ? ಸಾಕು. ಎಣ್ಣೆ ಕಾಯಲಿ, ಮತ್ತು ಸಾಸಿವೆ ಹಾಕ್ಕೊಳ್ಳುವ ಫಸ್ಟಿಗೆ. ಸಾಸಿವೆ ಸಿಡಿದ ನಂತರ ನಾವು ಹಿಂಗೆ ಹಾಕ್ಕೊಳ್ಳುವ. ಹಿಂಗೆ ಹಾಕ್ತೀನಿ. ಸಾಸಿವೆ, ಹಿಂಗು ಹಾಗೂ ಕರಿಬೇವು. ಇದಿಷ್ಟು ಒಗ್ಗರಣೆಗೆ ಹಾಕೋದಾ? ಹಾಕಿ. ಫಿನಿಶಿಂಗ್ ಟಚ್ ನಿಮ್ಮದು. ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ನಾನು ಹಾಕ್ಲಾ? ಹಾಕಿ. ಓಹ್, ಈಗ ನಾನು ಅಡುಗೆ ಮಾಡಿದ್ದು ಅಂತ ಯಾರು ತಿಳ್ಕೊಳ್ಳೋ ಹಾಗಿಲ್ಲ ಅಲ್ಲ? ನಿಮ್ಮದೇ. ಎಸ್, ಸೂಪರ್. ಸೊ ಈಗ ರೆಡಿಯಾಗಿ ಸೊ ಮಾಡೋಣ. ಎಸ್, ಸ್ವಲ್ಪ ಹೋಳು ಜಾಸ್ತಿ ಹಾಕ್ತೀನಿ. ಮೂಲಂಗಿ, ಈಗ ಸಾಂಬಾರು ರೆಡಿ ಇದೆ ಅನ್ನದೊಟ್ಟಿಗೆ. ಟೇಸ್ಟ್ ಮಾಡಿ. ಸೊ ಮಧ್ಯಾಹ್ನದ ಹೊತ್ತಿಗೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಿ ಅನ್ನ ಸಾಂಬಾರು. ಥ್ಯಾಂಕ್ ಯು. ಬಿಸಿ ಬಿಸಿ ಮೂಲಂಗಿ ಸಾಂಬಾರು ತಯಾರಾಗಿದೆ. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅನ್ನ ಅಥವಾ ಇಡ್ಲಿ ಯಾವುದಕ್ಕೂ ಕೂಡ ಆಗುತ್ತೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೂಲಂಗಿ ಸಾಂಬಾರು ತಯಾರಿಸೋ ವಿಧಾನ: ಮೊದಲಿಗೆ ಬೇಯಿಸಿದ ತೊಗರಿಬೇಳೆಗೆ ಸ್ವಲ್ಪ ನೀರು, ಮೂಲಂಗಿ ಹಾಗೂ ಅದರ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮ್ಯಾಟೊ ಹಾಕಿ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಧನಿಯಾ, ಚಿಟಕಿ ಮೆಂತೆ, ಅರ್ಧ ಚಮಚ ಜೀರಿಗೆ, ಹಿಂಗು,
1 ಚಮಚದಷ್ಟು ಕಡಲೆಬೇಳೆ ಹಾಕಿ ಹುರಿದು ತೆಂಗಿನ ತುರಿ, ಹುಣಸೆ ಹಣ್ಣು, ಹುರಿದ ಒಣಮೆಣಸು, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ತರಕಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಕರಿಬೇವು ಹಾಕಿ ಕುದಿಸಿ ಬೇಯಿಸಿ. ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಉದುರಿಸಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಹೀಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಮೂಲಂಗಿ ಸಾಂಬಾರ್ ರೆಡಿ. ಎಸ್ ಮೇಡಮ್. ಸೊ ಒಂದು ಕಡೆ ಅಂತೂ ಅನ್ನ ಸಾಂಬಾರು, ಇದು ಒಂಥರ ಹಬ್ಬದ ಊಟ ಥರನೇ ಆಯ್ತಲ್ಲ. ಸೊ ಅನ್ನ ಸಾಂಬಾರು ಅದ್ರ ಎಲ್ಲ ಆದಮೇಲೆ ಸ್ವೀಟ್ ಹೋಳಿಗೆ. ಸೊ ಹಾಗಾದರೆ ಇದರಿಂದಲೇ ಸ್ಟಾರ್ಟ್ ಮಾಡೋಣ. ತಗೊಳ್ಳಿ. ಸೊ ನಾನು ಅನ್ನದ ಜೊತೆ ಆಮೇಲೆ ಕಲಿಸ್ಕೊಂಡು ಆರಾಮ್ಸೆ ತಿಂತೀನಿ. ಬಟ್ ಈಗ ಹೀಗೆ ಟೇಸ್ಟ್ ನೋಡುವ ಹೇಗಾಗಿದೆ. ಮೂಲಂಗಿ ತಿನ್ನಬೇಕು ಅಂತ ಹೇಳಿದ್ರಿ. ನಾನು ಚಿಕ್ಕದು ಎಲ್ಲಿ ಸಿಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಎಸ್, ಸುಡ್ತಾ ಇದೆ, ಬಿಸಿ ಬಿಸಿ ಇದೆ, ಈಗಲೇ ತಯಾರಾಗಿದ್ದು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನನಗೆ ನನ್ನದು NCC ಮರ್ತೋಯ್ತು. ಇದು ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ನಿಜವಾಗ ಮೇಡಮ್. ಅಂದರೆ ಹೋಟೆಲಲ್ಲಿ ನೀವು ತಗೊಳ್ಳಿ, ಟೇಸ್ಟ್ ಇದೆ, ತುಂಬ ಬಿಸಿ ಇದೆ. ಇದು ಆ್ಯಕ್ಚುಲಿ ಹೋಟ್ಲಲ್ಲಿ ಎಲ್ಲ ಸಿಗುವಾಗ ಮೂಲಂಗಿ ಹಾಕಿದ್ದಾರೆ ಏನೋ, ಇದು ಬಾಕಿ ಎಲ್ಲ ತರಕಾರಿಯಿಂದ ಇದು ಬೀಟ್ ಆಗಿದೆ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಏನೂ ಹಾಕಿಲ್ಲ, ಬರೀ ಮೂಲಂಗಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ, ವೆರಿ ವೆರಿ ಟೇಸ್ಟಿ. ಸೊ ನಾನಂತೂ ಇದನ್ನು ಗ್ಯಾರಂಟಿ ಟ್ರೈ ಮಾಡಿ. ಎಸ್. ಸೊ ನಿಮ್ಮ ಹೋಳಿಗೆ ಹೇಗೆ ಇರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ತಗೊಳ್ಳಿ ಮೇಡಮ್, ತಗೊಳ್ಳಿ. ಸೊ ನೀವು ತಗೊಳ್ತೀರಾ ಇಲ್ವಾ ನಂಗೆ ಗೊತ್ತಿಲ್ಲ, ನಾನಂತೂ ತಿಂತೀನಿ. ಇದು ಹಾಲು ಜೊತೆಗೆ ಬೇಡ, ನಾನು ಹೀಗೆ ಫಸ್ಟ್ ತಿಂತೀನಿ, ಆರಾಮ್ಸೆ. ಅದು ಮಾಡ್ತಾ ಇರುವಾಗಲೇ ಗೊತ್ತಾಯಿತು ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ವೆರಿ 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 ಟೇಸ್ಟಿ. ಥ್ಯಾಂಕ್ ಯು. ಇನ್ನು ಬೇರೆ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಆಗಲೇ ಗೊತ್ತಿದೆ ನಿಮ್ಮ ಕೈ ರುಚಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರೆಸಿಪಿ, ಅದು ಹೇಳ್ಕೊಡುವಂಥ ಟೆಕ್ನಿಕ್ ಆಗಿರಲಿ, ಅದು ಕೂಡ ತುಂಬ ಇಷ್ಟ. ಸೊ ಆ್ಯಸ್ ಅ ಟೀಚರ್ ನೀವು ಸ್ಕೂಲಲ್ಲಿ ಹೇಗೆ ಕಳಿಸ್ತೀರಿ ಅದು ಗೊತ್ತಿಲ್ಲ. ಯಾಕೆಂದರೆ ನೀವು ಅಡುಗೆಯನ್ನು ಕಲಿಸುವಾಗ ಅದರಲ್ಲೇ ಗೊತ್ತಾಗುತ್ತೆ ನೀವು ಸ್ಕೂಲಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ತೀರಿ ಅಂತೇಳಿ. ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ನಿಮ್ಮ ಅಡುಗೆ ಹೇಳಿಕೊಡುವಂಥ ಟೆಕ್ನಿಕ್ಗೆ ನಾನಂತೂ ಫುಲ್ ಫಿದಾ. ಸೊ ಅದಕ್ಕೋಸ್ಕರ ಹಾಗೆ ಇಷ್ಟೊಳ್ಳೆ ರುಚಿಕರವಾದಂಥ ಖಾದ್ಯಗಳನ್ನು ಎಳೆಯಾಗಿ ಅದನ್ನು ಹೇಗೆ ಮಾಡೋದಂತ ಹೇಳ್ಕೊಟ್ರೆ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಗದೊಮ್ಮೆ ಈ ರೀತಿಯಾಗಂಥ ಸೂಪರ್ಬ್ ಆಗಿರುವಂಥ ಅಡುಗೆಯನ್ನು ಬಂದು ನಮಗೆ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಹೋಳಿಗೆ ಸೈಡಲ್ಲಿದೆ, ಯಾವಾಗ ಕಾರ್ಯಕ್ರಮ ಮುಗಿಸ್ತೀನಿ, ಯಾವಾಗ ಇದನ್ನು ಮುಗಿಸ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ. ನಂದಂತೂ ಇವತ್ತಿನ ಊಟ ತಯಾರಾಗಿದೆ, ಸೂಪರ್ಬ್ ಆಗಿರುವಂಥದ್ದು. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.